ಉಜಿರೆ ಅಂತಂದರೆ ನಿಮಗೆ ಏನು ನೆನಪಾಗುತ್ತೆ? ಹಳೆಯ ದಿನಗಳು. ನೀವು ಉಜಿರೆ ಬಂದು ಎಷ್ಟು ವರ್ಷ ಆಯಿತು? ಈಗ ಉಜಿರೆ ಬೆಳವಣಿಗೆ ಆದ ರೀತಿ, ಅಲ್ಲಿ ವಿಜಯ ಗೋಪುರ ಅದು ಇದೆಲ್ಲ ಬಂದಿದೆ, ಏನು ಹೇಳ್ತೀರಿ? ನಾನು ಹುಟ್ಟಿದೆ ಉಜಿರೆಯಲ್ಲಿ. ನನಗೆ ಈಗ 22 ವರ್ಷ ಆಯಿತು. ನಾನು ಸಣ್ಣದಿರುವಾಗ ಉಜಿರೆ ಭಾಳ ಸಣ್ಣದಂದ್ರೆ ಭಾಳ ಸಣ್ಣ ಊರು ಅದು ಉಜಿರೆ. ಲೆಕ್ಕ ಮಾಡುವಷ್ಟು ಒಂದು 10 ಅಂಗಡಿ ಇತ್ತು ಉಜಿರೆಯಲ್ಲಿ ನಾನು ಸಣ್ಣದಿರುವಾಗ. ದೇವಸ್ಥಾನ ಇತ್ತು. ದೇವಸ್ಥಾನ ಇದ್ದರೂ ಭಾಳ ಒಂದು ಹಿನ್ನೆಲೆ ಸ್ಥಿತಿಯಲ್ಲಿ ಇತ್ತು ಅದು. ನನಗೆ ಮತ್ತು ವಿಜಯರಾಘ ಪಡೋಟ್ಟಾರಿಗೆ ಸುಮಾರು 40 ವರ್ಷಗಳ ಒಂದು ಅನುಭವ. ಅಂದರೆ ನಾನು ಅವ್ರ ಜೊತೆ ಇದ್ದೇನೆ, 40 ವರ್ಷದಿಂದ ಅವ್ರ ಜೊತೆ ಇದ್ದೇನೆ. ಅವರು ವಿಜಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿದ್ದರು. ಮತ್ತು 96ನೇ ಇಸವಿಯಿಂದ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಾನು ಸಕ್ರಿಯವಾಗಿ ಅವ್ರ ಜೊತೆ ಇದ್ದೆ. ಮತ್ತು ಅವರೊಂದು ದೊಡ್ಡ ಕನಸಿತ್ತು, ಒಂದು ಗೋಪುರ ಆಗಬೇಕು. ಅವರಿಗೆ ಬಹಳ ಆಸೆ ಇತ್ತು. ನಮ್ಮದು ಅವರು ಸಪ್ತತಿ ಆಗುವಾಗ ನಾವು ಇದಕ್ಕೆ ಫೌಂಡೇಶನ್ ಎಲ್ಲ ಹಾಕಿದ್ದೆವು. ಆದರೆ ಆ ಸಮಯಕ್ಕೆ ಅದು ಆಗಲಿಲ್ಲ. ಅಂದರೆ ಆ ಸಮಯ ಈಗ ಕೂಡಿ ಬಂದರೆ, ಒಂದು ವೇಳೆ ಆಗ ಆಗ್ತಿದ್ರೆ ಅದು ಇಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಮತ್ತು ನಾನೀಗ 3ನೇ ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಸಕ್ರಿಯವಾಗಿ. ನಾನು 96ರಿಂದ ಜೀರ್ಣೋದ್ಧಾರದಲ್ಲಿದ್ದೆ. ಆಮೇಲೆ 2001ರಲ್ಲಿ ಇದು ಬ್ರಹ್ಮಕಲಶ ಉಪಾಧ್ಯಕ್ಷನಾಗಿದ್ದೆ. 2013ರಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಈಗ ಸಂಚಾಲಕ ಆಗಿ ಇದರ ಜೊತೆ ಕೆಲಸ ಮಾಡ್ತಿದ್ದೇನೆ. ನಮಗೆ ಭಾಳ ಖುಷಿ ಅಂದರೆ ಅವರ ಕನಸು. ಅವರಂದರೆ ಊರಿನಲ್ಲಿ ಎಲ್ಲರಿಗೆ ಬೇಕಾದವರು. ಅವರ ಗುಣದ ಬಗ್ಗೆ ಎಲ್ಲರೂ ಈಗಾಗಲೇ ಹೇಳಿರ್ಬೋದು. ಅವರು ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಇತ್ತು ಅವ್ರದ್ದು. ಭಾರಿ ಚೆನ್ನಾಗಿ ಎಲ್ಲರೂ ನೋಡ್ಕೊಳ್ತಾಯಿದ್ರು. ಅದಕ್ಕಾಗಿ ನಾವು ಈಗ ಸಂತೋಷ ಪಡೆದಿಷ್ಟೇ. ಅವರ ಹೆಸರಲ್ಲೊಂದು ಗೋಪುರ ಆಗ್ತುಂಟಲ್ಲ, ಇನ್ನೊಂದು ಶತಮಾನದ ಕಾಲದಲ್ಲಿ ಇದು ಶಾಶ್ವತವಾಗಿ ಉಳಿತದೆ. ಅವರ ಹೆಸರು ಉಳಿತದೆ. ನಮ್ಮ ಮನಸ್ಸಿಗೆ ನೆಮ್ಮದಿ. ನಾವೊಂದು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂತೇಳಿ ನಮಗೆ ನೆಮ್ಮದಿದೆ. ಅಷ್ಟು ಹೇಳ್ತೇನೆ. ಓಕೆ ಸರ್, ಅವತ್ತು ಹೇಗಿತ್ತು ಉಜಿರೆ, ಇವತ್ತು ಹೇಗಾಗಿದೆ ಉಜಿರೆ? ನೋಡಿ, ನಾನು 1978ರಲ್ಲಿ ಉಜಿರೆಯಲ್ಲಿ ಪಂಚಾಯತ್ ಮೆಂಬರ್ ಆಗಿದ್ದೆ. ಆಗ ನಾವು ಸಾಧಾರಣವಾಗಿ ಉಜಿರೆ ಎಲ್ಲ ಕಡೆ ಇಲೆಕ್ಷನ್ ಟೈಮಲ್ಲಿ ಹೋಗ್ತಿದ್ದೆ, ನೋಡ್ತಿದ್ದೆ. ಆಗ ಒಂದು 300-400 ಮನೆ ಇತ್ತು ಉಜಿರೆಯಲ್ಲಿ. ಈಗ ಮೊನ್ನೆ ನಾವೀಗ ಈ ವಿಜಯ ಗೋಪುರ ಇದಕ್ಕೆ ನಾವು ಮನೆ ಭೇಟಿ ಕೊಟ್ಟು ದನಿಗಳ ಜೊತೆ ಸುಮಾರು ಒಂದು 7-8 ತಿಂಗಳು ಮನೆ ಭೇಟಿ ಕೊಡುವಾಗ 4,500 ಮನೆ ಉಂಟು ಈಗ. ಆಗ ನೋಡಿ ಉಜಿರೆ ಎಷ್ಟು ಡೆವಲಪ್ ಆಯಿತು. ಇಷ್ಟು 4,500 ಮನೆ. ಹಾಂ, ನಾನು 78 ಇಸಿದೆ. 78ನೇ ಇಸಲ್ಲಿ ನಾನು ಫಸ್ಟ್ 4,500 ಮನೆ ಆಗಿದೆ. ಅಷ್ಟು ಮನೆ ಆಗಿದೆ. ಹೌದು, ಅಷ್ಟು ಉಜಿರೆ ಡೆವಲಪ್ ಆಯಿತು. ಅಂದರೆ ಮುಖ್ಯವಾಗಿ ಇಲ್ಲಿ ವಿದ್ಯಾಸಂಸ್ಥೆ ಇದೆ. ಅದಕ್ಕಾಗಿ ಜನ ಇಲ್ಲಿ ಬಂದು ಸೆಟ್ಲ್ ಆಗಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅದಕ್ಕಾಗಿ ಉಜಿರೆ ಬೆಳೀತು. ಅಂದರೆ ಮತ್ತು ತುಂಬ ನಗರಗಳಾಗಿದೆ ಈಗ ಉಜಿರೆ. ತುಂಬ ನಗರಗಳಾಗಿದೆ, ತುಂಬ ಬೆಳೆದೋಯ್ತು ಉಜಿರೆ. ಓಂ ಶ್ರೀ ಜನಾರ್ದನಾಯ ನಮ. ನಾನು ಉಜಿರೆಗ್ ಒಂಜಿ ಕಾರ್ದು ಒಂಜಿ 30 ವರ್ಷ ಆಂದು. 30 ವರ್ಷದಿಂಚಿ ದೇವಸ್ಥಾನದ ಮಾತ ನೆಟ್ಲ ಚಟುವಟಿಕೆ ಮಾತ ಭಾಗವಹಿಸುವಂದಲ್ಲೇ ಧನಿಕುಲೆಗ್ ಏನಡ ಬಾರಿ ಎಡ್ಡೆತ್ತನು ವಿಜಯರಾಘ ಪಡೋಟ್ನಾಡ ಅಂಚ ಮೂಲ ಎಪ್ಪಲ ಎಂಗ್ಲು ದಿನಕ್ಕೂ 2 ಸರ್ತಿ ಬೈಯಗಳ ಬೊಲ್ಪುಳ ದೇವರ ದರ್ಶನ ಬರೋದಿತ್ತ. ವಿಷ್ಣುನ ಆರಾಧನೆ ಮಂತ್ಯಕ್ಕೆ ಹೆಂಗೆ ಬಾರಿ ಎಡ್ಡೆಂದು ತೋಜನೆ ಎಂಗ್ಲ ವ್ಯವಹಾರ ಎಲ್ಲ ಬರ ವೃದ್ಧಿಯ ಒಂದು ದೇವಸ್ಥಾನದ ಮುಲ್ಪ ಒಂಜಿ ಕಾರ್ಯಕ್ರಮ ಮಾತ ಸೇರಿ ಬೊಕ್ಕ ಅಂಚೆ ಮುಲ್ಪಲ ಮಸ್ತ್ ಜನ ಅಕ್ಕಲೊಟ್ಟಿಗೆ ಎಲ್ಲ ಒಂಜಿ ಮಿಂಗಿಲ ಅದು ಅಕ್ಕಲೊಟ್ಟಿಗೆ ಪೂರ ಸಮಾಜ ಸೇವೆಗೆ ಜತ್ತೆ ಇನಿ ಮಸ್ತ್ ಪುದಾರುಂಡು. ಅಂಚೆ ಧನಿಕುಲು ಏನನ್ನ ಮುಲ್ಪ ಒಂಜಿ ಪ್ರಧಾನ ಕಾರ್ಯದರ್ಶಿ ಅದು ವಿಜಯ ಗೋಪುರದ ಪ್ರಧಾನ ಕಾರ್ಯದರ್ಶಿ ಅದು ಏನನ್ನು ಮಲ್ತದೇರು. ಅಂಜನೆ ಬೊಕ್ಕ ಐತ ನತ್ತ ಬ್ರಹ್ಮಕಲಶೋತ್ಸವ ಸಮಿತಿದಲ್ಲ ಪ್ರಧಾನ ಆರ್ಥಿಕ ಸಮಿತಿದ ಸಂಚಾಲಕನ ಮಲ್ತದೇರು. ಆಯ್ತ ಯಾನು ಲೆಕ್ಕತೆ ವಿಜಯ ಗೋಪುರಗೂ ಕೆಸರು ಕಲ್ಲು ಬಾಡ್ದು 1 ವರ್ಷಲ 4 ದಿನ ಐದು 1 ತಿಂಗಳು ದುಂಬೆ ಎಂಗಳು ನೆತ್ತ ಫೀಲ್ಡ್ಗೆ ಪೂರ ಜತ್ತಿತ್ತ ಪೂರ ಇರಿಟೇಷನ್ ಕೊರ್ಪುನ ಪತ್ತನ ಮಾತಾರೆಲ್ಲ ಹೇಳಿಕೆ ಮಲ್ಪನು ಐದು ಇತ್ತ 1 ವರ್ಷಲ 2 ತಿಂಗಳು ಫುಲ್ಲು ಮೂಲೆ ನೆತ್ತೊಟ್ಟಿಗೆ ಸೇರಿದ ಕೆಲಸ ಮಲ್ತಂದುಲ್ಲೆ ಅನ್ಪುರ ಮಾತ ಮಾತಾ ಡಿಪಾರ್ಟ್ಮೆಂಟ್ಲ ಕೆಲಸ ಮಲ್ತಂದು ಆಯ್ತು. ಸೂಪರ್ವೈಸಿಂಗ್ ಪೂರ ಮಾತ ಕೆಲಸ ಒಂತಾದು ಮಲ್ಪ ಒಂದುಲ್ಲೆ ಅನ್ಪುರ ರಾತ್ರಿ ಪಗೆಯಲ್ಲಿ ಬಂದದು ಅಂಚೆ ಇಂಕ ಆಯ್ತು ಮೆತ್ತು ಖುಷಿ ಅವನೊಂದು ಮೂಜಿ ಬ್ರಹ್ಮಕಲಶೋತ್ಸವಲ್ಲ ಏನು ಭಾಗವಹಿಸದೆ. ಅಂಚೆ ಈ ಸರ್ತಿ ಮಲ್ಲ ಜವಾಬ್ದಾರಿ ಕೊಡ್ತಾರೆ ಎಂಗ್ಲ ಎಲ್ಲಿಯ ದನಿಗಳು ಐನು ಮತ್ತು ಅಚ್ಚುಕಟ್ಟಾದ ಮಲ್ತೊಂದುಲ್ಲೆ ಖುಷಿ ಅವನು. ಒಂಜಿ ಉಜಿರೆದ ಇಂಪ್ರೂವ್ಮೆಂಟ್ ಬಗ್ಗೆ ಟೋಟಲ್ ಉಜಿರೆದ ಇಂಪ್ರೂವ್ಮೆಂಟ್ ಬಂಡ ಯಾನ್ ಬನ್ನಗದ ದಾಲ ಉಜಿರೆದ ದಾಲ ಇಜ್ಜಾನೆ ಇತ್ತೆ ಮತ್ತು ಮಸ್ತ್ ಧರ್ಮಸ್ಥಳದ ಒಂದು ಮತ್ತು ಕಾಲೇಜುಲು ಹಾಸ್ಪಿಟಲ್ ಅಲ್ತ ಮಲ್ಲ ಪುರ ಮೂಲು ಇಂದೇನು
ಎಂಜಿನ ಸಂಸ್ಥೆಯಲ್ಲಿ ಪೂರ ಬರ್ತದ ಅಂಚ ಅದು ಪೂರ ಮಸ್ತ್ ಜನ ಐತೆ, ಮಸ್ತ್ ಜನಸಂಖ್ಯೆ ಎಲ್ಲ ಮಸ್ತ್ ಉಂಡು. ಇವತ್ತು 30 ವರ್ಷದ ದುಂಬುಗೂ ಇತ್ತೆಗೆಲ್ಲ ಮಸ್ತ್ ವ್ಯತ್ಯಾಸ ಉಂಟು, ಭಾರಿ ಇಂಪ್ರೂವ್ಮೆಂಟ್ ಆತನು ಉಜಿರೆ. ಓಂ ಶ್ರೀ ಜನಾರ್ದನಾಯ ನಮಃ. ನಮ್ಮ ದೊಡ್ಡ ದನಿಗಳಾದಂಥ ಗೌರವಾನ್ವಿತ ವಿಜಯರಾಘವ ಪಡವೆಟ್ನಾಯರ ಕನಸನ್ನು ನನಸು ಮಾಡಲಿಕ್ಕೆ ಇಡೀ ಉಜಿರೆ ಒಂದು ರೆಡಿಯಾಗಿದೆ. ಯಾಕೆಂತ ಹೇಳಿದರೆ ಅವರ ಕೊನೆಯ ಆಸೆ ಒಂದು ವಿಜಯ ಗೋಪುರ ಆಗಬೇಕೆಂಬ ಆಸೆಯನ್ನು ಕೊನೆಯವರೆಗೆ ಇಟ್ಕೊಂಡಿದ್ರು. ಅದನ್ನು ಅವರ ಸುಪುತ್ರರಾದಂತಹ ಗೌರವಾನ್ವಿತ ಶರತ್ ಕೃಷ್ಣ ಪಡವೆಟ್ನಾಯರು ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಸೇರಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ರಾತ್ರಿ ಹಗಲನ್ನೇ ದುಡಿತಾ ಇದ್ದೇವೆ. ಹೇಗಾಗ್ತಾ ಇದೆ ಸರ್? ಇಡೀ ಊರೇ ಒಂದು ಬಂದು ಇಲ್ಲಿ ಸೇರ್ತಾ ಇದೆ. ನಿಜವಾಗ್ಲೂ ಬಹಳ ಮೆಚ್ಚುವಂಥದ್ದು. ಯಾಕೆಂತ ಹೇಳಿದರೆ ನಾವು ಎನಿಸದ ರೀತಿಯಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ನಮಗೆ ಜನರ ಸಹಕಾರ ಸಿಗ್ತಾ ಇದೆ. ಯಾಕೆಂತ ಹೇಳಿದರೆ ನಾವು ಸಂಜೆ ಆಗುವಾಗ ಇಲ್ಲಿ ಶ್ರಮದಾನ ಇಲ್ಲದಿದ್ರು ದಿವಸಕ್ಕೆ 300ರಿಂದ 400 ಜನ ಬಂದು ಸೇರ್ತಾರೆ. ನಮಗೆ ಕೆಲಸ ಕೊಡಿ ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಆ ದೇವರ ಮಹಿಮೆ ನಿಜವಾಗ್ಲೂ ನಾವು ಮೆಚ್ಚುವಂಥದ್ದೇ. ಯಾಕೆಂತ ಹೇಳಿದ್ರೆ ನಾವು ಎನಿಸೋದಕ್ಕಿಂತ ಜಾಸ್ತಿ ರೀತಿಯ ಜನರ ಸಹಕಾರ ಸಿಗ್ತಾ ಇದೆ. ದೊಡ್ಡವರೇ, ನೀವು ಮತ್ತು ಉಜಿರೆಯ ನಂಟು? ನಾನು ಇಲ್ಲಿ ನಿಜವಾಗ್ಲೂ ಬಹಳ ಒಂದು ಉತ್ತಮವಾದ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ನಾನು 25 ವರ್ಷಗಳ ಹಿಂದೆ ಉಜಿರೆಯ ಅಳಿಯನಾಗಿ ಬಂದವನು. ನನ್ನ ಮಾವನವರು ದಿವಂಗತ ಪೈಂಟರ್ ತಿಮ್ಮಪ್ಪ ಶೆಟ್ಟಿ ಅಂತ ಹೇಳಿದ್ರೆ ಇಡೀ ಊರಿಗೆ ಒಂದು ಒಳ್ಳೆಯ ಒಂದು ಹೆಸರನ್ನು ಗಳಿಸಿದವರು. ಆ ದೃಷ್ಟಿಯಿಂದ ಇವತ್ತು ನಾನು ಮದುವೆಯಾಗಿ ಬಂದ ನಂತರ ದೊಡ್ಡ ದಣಿಗಳು ಮತ್ತು ನನಗೆ ತುಂಬಾ ಒಂದು ಸಂಪರ್ಕ ಇತ್ತು. ಯಾಕಂತ ಹೇಳಿದ್ರೆ ನಮ್ಮಂತ ಒಂದು ಪಾಪದವರ ಮನೆಗೂ ನಮ್ಮ ಯತಿಶ್ರೇಷ್ಠರಂತ ಗೌರವಾನ್ವಿತ ಶ್ರೀ 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 ಪೇಜಾವರ ಶ್ರೀಗಳನ್ನ ನನ್ನ ಮನೆಗೆ ಕರೆದುಕೊಂಡು ಬಂದು ಅವರ ಒಂದು ಪಾದ ಪೂಜೆ ಮಾಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟವರು ಗೌರವಾನ್ವಿತ ದಿವಂಗತ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರು. ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಒಂದು ವೇಳೆ ವಿಜಯರಾಘವ ಪಡವೆಟ್ನಾಯರು ಆ ಸ್ವಾಮಿಗಳು ನಮ್ಮ ಮನೆಗೆ ಕರೆದುಕೊಂಡು ಬರದೇ ಇದ್ದಲ್ಲಿ ನಮಗೆ ಅವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಆ ನಂತರ ನಮ್ಮ ದನಿಗಳು ಪ್ರತಿ ಒಂದು 10 ವರ್ಷದ ಹಿಂದೆ ಇಲ್ಲಿ ತಪ್ತ ಮುದ್ರಾಧಾರಣೆಯನ್ನು ಅವ್ರು ಬಹಳ ಹಿಂದಿನಿಂದ ಮಾಡ್ತಾ ಇದ್ರು. ಆ ಸಮಯದಲ್ಲಿ ನಾನು 10 ವರ್ಷದಿಂದ ತಪ್ತ ಮುದ್ರಾಧಾರಣೆಯನ್ನ ಪ್ರತಿ ವರ್ಷವೂ ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ನಮಗೆ ಮೂಲ ಪ್ರೇರಣೆ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಇವತ್ತಿಗೂ ಪ್ರತಿ ವರ್ಷವೂ ಶ್ರೀ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳಿಂದ ತಪ್ತ ಮುದ್ರಾಧಾರಣೆಯನ್ನ ಶಿಸ್ತುಬದ್ಧವಾಗಿ ಭಕ್ತಿ ಪ್ರಧಾನವಾಗಿ ಹಾಕ್ತಾ ಇದ್ದೇನೆ.